ಕಟ್ಟೆ 106 ವರ್ಷದಿಂದ ಇದೆ ನಾವು ಕಾಣಂಗೆ. ಇದು ಕಟ್ಟೆಯನ್ನು ಒತ್ತುವರಿ ಮಾಡಿಕೊಂಡು ಗಿಡ ನೆಟ್ಕೊಂಡಿದ್ದಾರೆ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿ ಬಿಪುರ ಗ್ರಾಮದ ಗ್ರಾಮಸ್ಥರು ಗೋಕಟ್ಟೆ ಮತ್ತು ಗೋಳದ ಜಮೀನು ಅಕ್ರಮವಾಗಿ ಶ್ರೀಮಂತರ ಪಾಲಾಗಿರುವ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಭಟನಾಕಾರರು, ಬೀಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67 ಮತ್ತು 110ರಲ್ಲಿ ವಿಶ್ವಕಂಠೇಗೌಡ ಬಿನ್ ಚಿಕ್ಕ ಹೊನ್ನೇಗೌಡ ಎಂಬುವರು ಅಕ್ರಮವಾಗಿ ಈ ಸರ್ವೆ ನಂಬರ್ಗಳಲ್ಲಿ ಮಂಜೂರಿ ಮಾಡಿಸಿಕೊಂಡಿದ್ದು, ಈಗಾಗಲೇ ಇವರ ಹೆಸರಿನಲ್ಲಿ ಸುಮಾರು 18 ಎಕರೆಗಳಷ್ಟು ಜಮೀನನ್ನು ಹೊಂದಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿರುತ್ತಾನೆ. ಸರ್ಕಾರಿ ಜಮೀನಿನಲ್ಲಿರುವ ಗೋಕಟ್ಟೆಯನ್ನು ಒತ್ತುವರಿ ಮಾಡಿ ತೆಂಗಿನ ಸಸಿಗಳನ್ನು ನೆಟ್ಟಿರುತ್ತಾನೆ. ಗೋಕಟ್ಟೆಯನ್ನು ಒತ್ತುವರಿ ಮಾಡಿರುವ ಪರಿಣಾಮ ಪಕ್ಕದ ವಾಸದ ಮನೆಗೆ ಗೊಡ್ಕಟ್ಟೆಯ ನೀರು ನುಗ್ಗುತ್ತಿದ್ದು ಮಳೆಗಾಲದಲ್ಲಿ ಮನೆಯಲ್ಲಿ ವಾಸ ಮಾಡಲು ಕಷ್ಟಕರವಾಗಿದೆ. ಸರ್ವೆ ನಂಬರ್ 110ರಲ್ಲಿ ಕೆರೆಯ ನೀರು ಹೋಗಲು ಇರುವ ಖರಾಬು ಜಾಗದಲ್ಲಿ ತೆಂಗಿನ ಗಿಡಗಳನ್ನು ಅಕ್ರಮವಾಗಿ ನೆಟ್ಟಿದ್ದಾನೆ. ತನ್ನ ಪ್ರಭಾವವನ್ನು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಬಳಸಿಕೊಂಡು ಮಂಜೂರು ಮಾಡಿಸಿಕೊಂಡಿದ್ದಾನೆ ಎಂದು ಆರೋಪಿಸಿದರು. ಗೋಕಟ್ಟೆಯ ಸರ್ವೆ ನಂಬರ್ 67ರಲ್ಲಿ ಹಿಂದೆ ಪುರಾತನ ಕಾಲದಿಂದಲೂ 1 ಎಕರೆ ಜಾಗ ಇತ್ತು. ಮಂಜೂರು ಮಾಡಿಸಿಕೊಂಡು ದುರಸ್ತಿ ಮಾಡುವಾಗ 9 ಗುಂಟೆ ಎಂದು ಸ್ಕೆಚ್ ಮಾಡಿರುತ್ತಾರೆ. ಖರಾಬು 9 ಗುಂಟೆ ಕಟ್ಟೆ ಜಾಗ ಎಂದು ಗುರುತಿಸಿರುತ್ತಾರೆ ಸ್ಕೆಚ್ನಲ್ಲಿ. ಮುಂಜೂರು ಮಾಡಿಸಿಕೊಂಡಿದ್ದರಿಂದ ಕೇಳಿದಾಗ ಈ ಜಾಗವನ್ನು ಗೋಕಟ್ಟೆ ಜಾಗವನ್ನು ಖಾಲಿ ಬಿಟ್ಟಿರುತ್ತೇವೆ, ಉಳಿಕೆ ಜಾಗವನ್ನು ನಾವು ಮಾಡಿಸಿಕೊಂಡಿರುತ್ತೇವೆ ಎಂದು ಹೇಳಿಕೆ ನೀಡಿದರು. ಆಮೇಲೆ ಅಳತೆ ಮಾಡಿದಾಗ ನಮಗೆ ಈ ಜಾಗವನ್ನು ಮಾಡಿಸಿಕೊಂಡಿರುವಂತಹ ವಿಚಾರ ತಿಳಿದು ಬಂದಿದೆ. ಅಲ್ಲಿವರೆಗೂ ಗ್ರಾಮಸ್ಥರಿಗೆ ಯಾರಿಗೂ ಹೇಳಿಕೆ ನೀಡಿರಲಿಲ್ಲ ಮತ್ತು ಯಾರಿಗೂ ಗೊತ್ತಿರಲಿಲ್ಲ ಈ ವಿಚಾರ. ಬಿಟ್ಟು ಕೊಡಬೇಕು ಈ ಜಮೀನಲ್ಲಿ. ದಾರಿ ಬುಟ್ಟೆ ಮಾಡಿಸಿರು, ಈ ಕಟ್ಟೆಗೆ ದಾರಿನೂ ಸಹ ಮುಚ್ಚಿಕೊಂಡಿರುತ್ತಾರೆ. ಅವರೆಲ್ಲ ಬುಟ್ಟೆ ಮಾಡಿಸಿರು, ಟೆಂಚಿ ಕಂಬ ಹಾಕಿ ಅವರೆಲ್ಲ ಮಾಡಿಸಿರು. ಆಮೇಲೆ ಮುಂದಿನ ದಿನಗಳಲ್ಲಿ ನಾಳೆನೆ ಈಗ ಮತ್ತೆ ಈಗಿರುವ ತಹಶೀಲ್ದಾರ್ ಅವರಿಗೆ ಸಹ ಅರ್ಜಿ ಕೊಡುತ್ತೇವೆ ಅಂತ ಹೇಳಿ ಮತ್ತೆ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಕಟ್ಟೆಯನ್ನು ನಮಗೆ ಮಾಡಿಸಿಕೊಟ್ಟು ಪಾರ್ಟಿಯಿಂದ ನಮಗೆ ಈ ಕಟ್ಟೆಗೆ ಬರೋಕ್ಕೆ ದಾರಿ ಸಹ ಮಾಡಿಸಿಕೊಡಬೇಕೆಂದು ಈ ಗ್ರಾಮಸ್ಥರು ಕೇಳ್ಕೊತೀವಿ. ಸರ್ವೆ ನಂಬರ್ 110ರಲ್ಲಿ 9 ಕುಂಟೆ ಖರಾಬು ಜಾಗ ಇದ್ದು ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನವಿಲ್ಲದಿರುವುದರಿಂದ ಈ ಜಾಗವನ್ನು ಈ ಕೂಡಲೇ ಸರ್ಕಾರ ಹಿಡಿತಕ್ಕೆ ತೆಗೆದುಕೊಂಡು ಸ್ಮಶಾನ ಮಂಜೂರಿ ಮಾಡಿಕೊಡಬೇಕು ಹಾಗೂ ಬಿಪಿಎಲ್ ಕಾರ್ಡ್ ಹೊಂದಿರುವ ವಿಶ್ವಕಂಠೇಗೌಡನ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡು ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಯ ಮುಂದೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಇದೇ ವೇಳೆ ಈ ಅಕ್ರಮಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ವಜಾ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಕಟ್ಟೆ 106 ವರ್ಷದಿಂದ ಇದೆ ನಾವು ಕಾಣಂಗೆ. ಇದು ಕಟ್ಟೆಯನ್ನು ಒತ್ತುವರಿ ಮಾಡಿಕೊಂಡು ಗಿಡ ನೆಟ್ಕೊಂಡಿದ್ದಾರೆ. ತೆಂಗಿನ ಸಸಿ ನೆಟ್ಕೊಂಡಿದ್ದಾರೆ. ನೀವು ಸಣ್ಣದ್ರಿಂದನೂ ಕಟ್ಟೆ ಇತ್ತು? ಒಂದು 60 ವರ್ಷದಿಂದ ನೋಡಿದ್ವಿ. ಅದರಿಂದ ಹಿಂದೆ ನಮ್ಮ ತಾತರು ನೋಡಿದ್ದಾರೆ. ಕೆಳ ಒಂದು ಕಟ್ಟೆ, ಈ ಒಂದು ಕಟ್ಟೆ, 2 ಕಟ್ಟೆ. ಇದಕ್ಕೆ ಕಟ್ಟಿಗೆ ದಾರಿ ಸಹ ಬಿಡಿಸಿಬಿಡ್ಬೇಕು. ದಾರಿ ಬಿಟ್ಟಿದ್ರು, ಇಲ್ಲಿ ಮುಚ್ಕೊಂಡಿದ್ದಾರೆ. ದಾರಿ ಬಿಟ್ಟಿದ್ರು. ಕೆರೆ ಕೋಡಿನೂ ಸಹ ಗಿಡ ಒತ್ತುವರಿ ಮಾಡಿಕೊಂಡಿರ್ತಾರೆ. ಕೆರೆ ಕೋಡಿಯನ್ನು ಒತ್ತುವರಿ ಮಾಡಿಕೊಂಡು ಕೆರೆ ಕೋಡಿನ ಸಹ ನೀರು ಹೋಗೋ ಜಾಗವನ್ನು ಮುಚ್ಚಿಕೊಂಡು ತೆಂಗಿನ ಸಸಿ ನೆಟ್ಟು ಒತ್ತುವರಿ ಮಾಡಿಕೊಂಡಿರ್ತಾರೆ. ಆ ಜಾಗನೂ ಸಹ ನೀರು ಹೋಗಲು ಬಿಟ್ಟಿರೋದಿಲ್ಲ. ಅದೇ ನಮಗೆ ಬೋರ್ ಕೊರ್ಸಕ್ ಬಿಡ್ಲಿಲ್ಲ ಅವತ್ತ. ಊರು ಗ್ರಾಮಕ್ಕೆ ಒಂದು ಬೋರ್ ಕೊರ್ಸ್ಬೇಕಾಯ್ತು ನಮ್ದು ಅಂತೇಳಿ ಅವ್ರು ಬಿಡ್ಲಿಲ್ಲ ಅವತ್ತ. ರೋಡಿ ಕೊರಿಸ್ತು ಕೇಳಿದ್ವ ನಮ್ದು ಒಂದಾಗ